ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ಪ್ರಸ್ತುತಪಡಿಸ್ತಾ ಇರುವಂಥ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮೊದಲನೇ ಎಪಿಸೋಡ್. ಇವತ್ತಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದ ವಿಜ್ಞಾನ ಮತ್ತು ಆಯುರ್ವೇದ ಚಿಕಿತ್ಸೆಯ ಬಗೆಗೆ ವೈದ್ಯರುಗಳ ಜೊತೆ ನಾವು ಚರ್ಚೆಯನ್ನು ನಡೆಸ್ತಾ ಹೋಗ್ತೇವೆ. ಈ ಸಂಜೀವಿನಿ ಅನ್ನುವಂಥ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಆಯುರ್ವೇದ ವಿಜ್ಞಾನ ಮತ್ತು ಆಯುರ್ವೇದ ಶಾಸ್ತ್ರ, ಆಯುರ್ವೇದ ಚಿಕಿತ್ಸೆ ಭಾಳಷ್ಟು ಪ್ರಸ್ತುತ ಅನ್ನುವಷ್ಟರ ಮಟ್ಟಿಗೆ ಬಂದಿದೆ. ಶಾರದಾ ವಿದ್ಯಾಲಯ ಸಂಸ್ಥೆಗಳು ಅಂದರೆ ತುಳುನಾಡು ಎಜುಕೇಷನ್ ಟ್ರಸ್ಟ್, ಇದರ ಅಡಿಯಲ್ಲಿ ಇರುವಂಥ ಹಲವು ಸಂಸ್ಥೆಗಳ ಪೈಕಿ ಶಾರದಾ ಆಯುರ್ವೇದ ಆಸ್ಪತ್ರೆ ಕೂಡ ಒಂದು. ಯಾಕಾಗಿ ಆಯುರ್ವೇದ ಆಸ್ಪತ್ರೆ ಮತ್ತು ಎಲ್ಲ ಶಾರದಾ ವಿದ್ಯಾಲಯ ಸಂಸ್ಥೆಗಳು ಜೊತೆಗೆ ಈ ಆಯುರ್ವೇದ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿದ್ದರ ಬಗೆಗೆ ನಾನೀಗ ಚರ್ಚೆ ಮಾಡಲಿಕ್ಕಾಗಿ ಇವತ್ತಿನ ಮೊದಲ ಎಪಿಸೋಡ್ನಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂಥ MB ಪುರಾಣಿಕ್ ಅವರಿದ್ದಾರೆ. ಅವ್ರ ಜೊತೆ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ಸಂಜೀವಿನಿಯಲ್ಲಿ ಹಲವು ಆಯುರ್ವೇದ ವೈದ್ಯರುಗಳು ಬರ್ತಾರೆ, ಅವರು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ವೀಕ್ಷಕರುಗಳಿಗೆ ಆಯುರ್ವೇದ ವಿಜ್ಞಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಸರ್, ಆಯುರ್ವೇದ ವಿಜ್ಞಾನವನ್ನು ಈ ಶಾರದಾ ವಿದ್ಯಾಲಯ ಮತ್ತು ಶಾರದಾ ಆಸ್ಪತ್ರೆ ಇವತ್ತು ತಾವು ನಿರ್ಮಾಣ ಮಾಡಿರುವಂಥದ್ದು ಕಳೆದ ಕೆಲ ತಿಂಗಳ ಹಿಂದೆ, ವರ್ಷದ ಹಿಂದೆ ಆಗಿದೆ. ಈಗ ದೊಡ್ಡ ಆಸ್ಪತ್ರೆಯಾಗಿ ಅದು ಬಂದಿದೆ ಅಂತ ಅನ್ನುವಂಥದ್ದು. ಮೊದಲಾಗಿ ನಾನು ಶಾರದಾ ವಿದ್ಯಾಲಯದ ಬಗ್ಗೆ ತಿಳ್ಕೊಳ್ಬೇಕು ಸರ್. ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಯಾವ ಹಿನ್ನೆಲೆಯಲ್ಲಿ ಶಾರದಾ ವಿದ್ಯಾಲಯ ಅವತ್ತು ಆರಂಭ ಆದದ್ದು? 26 ವರ್ಷಗಳ ಹಿಂದೆ ಬೇಕಾದಷ್ಟು ಇಲ್ಲಿ ಶಾಲೆಗಳು ಇದ್ದವು. ಆದರೆ ಬೇರೆ ರಾಜ್ಯಗಳಿಂದ ಕಾರ್ಯನಿಮಿತ್ತ ಬರುವಂತಹ ಹೆತ್ತವರ ಮಕ್ಕಳಿಗೆ ಅವರಿಗೆ ಮಾತೃಭಾಷೆ ಕನ್ನಡ ಆಗಿರುವುದಿಲ್ಲ. ಬಾಕಿ ನಮ್ಮ ರಾಜ್ಯದ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಕನ್ನಡ ಕಡ್ಡಾಯ ಮಾಡಿದ ಸಂದರ್ಭದಲ್ಲಿ 2 ಸೆಂಟ್ರಲ್ ಸ್ಕೂಲುಗಳು ಮಾತ್ರ ಕೇಂದ್ರೀಯ ವಿದ್ಯಾಲಯಗಳು ಇತ್ತು. ಒಂದು ಪಣಂಬೂರಿದ್ದು AV1, ಮತ್ತೊಂದು ರೈಲ್ವೇದು. ರೈಲ್ವೆಯ ಕೇಂದ್ರೀಯ ವಿದ್ಯಾಲಯ ಅಷ್ಟು ಸುಸಜ್ಜಿತವಾಗಿರಲಿಲ್ಲ. NCCಯಿಂದ ಬರುವಂಥದ್ದು, ಇನ್ಕಮ್ ಟ್ಯಾಕ್ಸ್, ಬ್ಯಾಂಕುಗಳಲ್ಲಿ ಬೇರೆ ಬೇರೆ ಕೇಂದ್ರ ಸರ್ಕಾರದ ಅಂತಾರಾಜ್ಯ ಬದಲಾವಣೆ ಟ್ರಾನ್ಸ್ಫರ್ ಆಗುವಂಥ ಹೆತ್ತವರಿಗೆ ತುಂಬ ಸಮಸ್ಯೆ ಆಗ್ತಿತ್ತು. ನಾನು ಆಗ ಕೆನರಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದೆ, NCC ಆಫೀಸರ್ ಆಗಿದ್ದೆ. ಹಲವು ಸಂಘ ಸಂಸ್ಥೆಗಳ ಜೊತೆ ನನಗೆ ಒಡನಾಟ ಇತ್ತು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಬಂದು ನನ್ನ ಹತ್ರ ಹೇಳೋದು, ನಮ್ಮ ಮಕ್ಕಳಿಗೆ ತುಂಬ ಕಷ್ಟ, 3, 5, 6 ತರಗತಿಗಳನ್ನು ಆಂಧ್ರದಲ್ಲಿ, ಡೆಲ್ಲಿಯಲ್ಲಿ, ಚೆನ್ನೈಯಲ್ಲಿ ಕಳೆದು ಮತ್ತೆ ಏಕಾಏಕಿ ನಮಗೆ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ, ಏನು ಮಾಡೋದು, ಸೆಂಟ್ರಲ್ ಸ್ಕೂಲ್ನಲ್ಲಿ ಸೀಟ್ ಸಿಗೋಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವು ಲೈಕ್ ಮೈಂಡೆಡ್, ನಾನು ನಮ್ಮ ಹಿರಿಯರಾದಂತಹ ಹರಿದಾಸ್ ಆಚಾರ್ಯಲ್ಲಿ ಹೋಗಿ ನಾನು ಹೇಳಿದೆ, SKDB ಅಸೋಸಿಯೇಷನ್ನ ಒಳಗಡೆ ವಿಶಾಲವಾದಂಥ 2 ಎಕರೆ ಜಾಗದಲ್ಲಿ ಹಾಸ್ಟೆಲ್ ವಸತಿ ನಿಲಯ ಮಾತ್ರ ಇತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಇರಲಿಲ್ಲ. ಆಗ ನಾವು ಅದರ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ನಮಗೆ ಇಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ರು. ಹಿರಿಯರಾದ ಮಾಧವರಾಯರು, ಹರಿದಾಸ್ ಆಚಾರ್ಯರು, ಅನಂತರಾಮರಾಯರು, ಶಾಸ್ತ್ರಿಗಳು, ನಾನು 5 ಜನ ಸೇರಿ ತುಳುನಾಡು ಎಜುಕೇಷನಲ್ ಟ್ರಸ್ಟ್ ಎನ್ನತಕ್ಕಂತಹ ತುಳು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಥ ಒಂದು ಟ್ರಸ್ಟನ್ನು ಮಾಡಿದರು. ಅನಂತರ ಆ ಟ್ರಸ್ಟಿನ ಮೂಲಕ 1992ನೇ ಇಸ್ವಿಯಲ್ಲಿ 8 ವಿದ್ಯಾರ್ಥಿಗಳನ್ನು ಒಳಗೊಂಡ ಶಾರದಾ ವಿದ್ಯಾಲಯ ಆರಂಭವಾಯಿತು. ಕೊಡಿಯಾಲ್ಬೈಲ್ನಲ್ಲಿ ಶಾರದಾ ವಿದ್ಯಾಲಯ ಅಂತ ಹೆಸರಿತ್ತು. ಇಂಗ್ಲಿಷ್ ಮೀಡಿಯಂ ಶಾಲೆ ಅಂತ. ಆಗ ನಾವು CBSEಗೆ ಹೋಗಲಿಲ್ಲ. ಅದು 6ನೇ ತಾರೀಕಿನ ಕ್ಲಾಸಿನ ನಂತರ ಅದಕ್ಕೆ CBSEಗೆ ಅಫಿಲಿಯೇಷನ್ಗೆ ಹೋಗಬೇಕು. ಆಗ ಇದ್ದದ್ದು ಶಾರದಾ ಇಂಗ್ಲಿಷ್ ಮಾಧ್ಯಮದ ಶಾಲೆ ಅಂತಿತ್ತು. ಮತ್ತು 2-3 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯಿತು. ನಾವು ಒಂದೇ ಪ್ರಕಾರಗೊಮ್ಮೆ 4ನೇ ಕ್ಲಾಸ್ವರೆಗೆ 7ನೇ ಕ್ಲಾಸ್ ಮತ್ತು 10, ಈ 3 ವರ್ಷಗಳಲ್ಲಿ 10 ತರಗತಿಗಳನ್ನು ಆರಂಭ ಮಾಡಿದ್ದು. ಆನಂತರ ನಾವು ಕೇಂದ್ರ ಮಂಡಳಿಗೆ CBSE ಬೋರ್ಡಿಗೆ ಹೋಗಿ ಅನುಮತಿಯನ್ನು ಒಂದು ಶಾಲೆಯನ್ನು ಆರಂಭ ಮಾಡಿದ್ದು. ಪ್ರೌಢಶಾಲೆಯನ್ನು ಆರಂಭ ಮಾಡಿದ್ದು. ನಮಗೆ ಆಗ ವಿಪರೀತ ಒತ್ತಡ ಇತ್ತು, ಬೇರೆ ಶಾಲೆಗಳು ಇರಲಿಲ್ಲ. ಹೆತ್ತವರಿಗೆ ಇನ್ನೊಂದು ಅಪೇಕ್ಷೆ ಕೂಡ ಇತ್ತು. ಆಧುನಿಕ ಶಿಕ್ಷಣದ ಜೊತೆ ನಮ್ಮ ಭಾರತೀಯತನವನ್ನು, ಮೌಲ್ಯಗಳನ್ನು, ಜೀವನ ಇದನ್ನು ನಾವು ಮಕ್ಕಳಿಗೆ ಹೇಳಬೇಕು ಎನ್ನುವಂಥ ಒಂದು ಒತ್ತಾಸೆ ಇತ್ತು. ಆ ದೃಷ್ಟಿಯಿಂದ ಇದರಲ್ಲಿ ನಮ್ಮ CBSE ಸಿಲೆಬಸ್ನಲ್ಲಿ ಏನಿದೆ ಅದರ ಜೊತೆ ಕಂಪ್ಯೂಟರ್ ಎಜುಕೇಷನ್, ಕರಾಟೆ, ಬೇರೆ ಎಲ್ಲ
ಇದನ್ನು ಸೇರಿಸಿಕೊಂಡು ಜೀವನ ಪಂಚಮುಖಿ ಶಿಕ್ಷಣದ ಮಾದರಿಯಲ್ಲಿ ನಾವು ಶಾಲೆಯನ್ನು ಆರಂಭ ಮಾಡಿದ್ವಿ. ಈ ಪಂಚಮುಖಿ ಶಿಕ್ಷಣದಲ್ಲಿ ಯೋಗ, ಧ್ಯಾನ, ಯೋಗ, ಸಂಸ್ಕೃತ, ಕ್ರೀಡೆಗಳು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಅದರ ಜೊತೆ ಭಾರತೀಯ ಮೌಲ್ಯಗಳು, ಜೀವನ ಮೌಲ್ಯಗಳು, ಇದಿಷ್ಟನ್ನು ಕೂಡ ಸೇರಿಸಿ ಪಂಚಮುಖಿ ಶಿಕ್ಷಣ ಅಂತ ನಾವು ಕರಿತೀವಿ. ಆ ರೀತಿಯಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಬಾಕಿ ಸಿಲೆಬಸ್ಸಿನ ಜೊತೆ ಈ ವಿಚಾರವನ್ನು ಕೂಡ ಮಕ್ಕಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಸೊ ಇವತ್ತು ಅದೇ ಮಂಗಳೂರಿನ ಕೊಡಿಯಾಲ್ಬೈಲಲ್ಲಿ ಆರಂಭಗೊಂಡಂಥ ಹಂತವಾಗಿ ವಿವಿಧ ಚಟುವಟಿಕೆಗಳು ನಡೆಸ್ತಾ ಬಹುಶಃ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕೂಡ ಒಳಗೊಂಡಿದೆ. ಮಂಗಳೂರಿನ ವಾಮಂಜೂರಿನ ಶುಭೋದಯ ಮತ್ತು ತಲಪಾಡಿಯಲ್ಲಿ ಬರ್ತದೆ. ತಲಪಾಡಿಯಲ್ಲಿ ಮೊದಲು ಆರಂಭಗೊಂಡದ್ದು ಹೇಗೆ, ಒಂದು ಯಾವ ರೀತಿಯಲ್ಲಿ? 14 ವರ್ಷದ ಹಿಂದೆ ತಲಪಾಡಿಯಲ್ಲಿ ನಾವು ಸಿಟಿಯ ಮಧ್ಯದಿಂದ ನಮ್ಮ ಎಲ್ಲ ಸವಲತ್ತುಗಳನ್ನು ಹೊಂದಿದಂಥ ಒಂದು ವಿದ್ಯಾಸಂಸ್ಥೆ ಬೇಕಿತ್ತು. ಕ್ರೀಡೆಗೆ ಮಹತ್ವವನ್ನು ನಾವು ಕೊಡ್ತೇವೆ, ಆದರೆ ಕೇಂದ್ರ ಜಾಗದಲ್ಲಿ ನಮ್ಗೆ 7-8 ಎಕರೆ ಖಾಲಿ ಒಂದು ಕ್ರೀಡಾಂಗಣಕ್ಕೆ ಬೇಕಾಗ್ತದೆ. ಆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ತಲಪಾಡಿಯಲ್ಲಿ ಹೋಗಿ ಒಂದು ನಿವೇಶನವನ್ನು, ಒಂದು 10-12 ಎಕರೆ ನಿವೇಶನವನ್ನು ಮೊದಲಿಗೆ ಖರೀದಿಸಿ ಅಲ್ಲಿ ಒಂದು ವಸತಿ ಶಾಲೆಯನ್ನು ಆರಂಭ ಮಾಡಿದ್ವು. ಅದರ ಜೊತೆಗೆ ಪಕ್ಕದ ಎಲ್ಲ ಜಾಗಗಳನ್ನು ನಾವು ಖರೀದಿಸಿ ಸುಮಾರು 70 ಎಕರೆಯಷ್ಟು ವಿಶಾಲವಾದಂತಹ ಒಂದು ಕ್ಯಾಂಪಸ್ ಇದೆ. ಅಲ್ಲಿ KGಯಿಂದ ಹಿಡಿದು ಡಿಗ್ರಿವರೆಗಿನ ಕ್ಲಾಸ್ ನಡೀತಾ ಇದೆ. ಕೇಂದ್ರ ಶಿಕ್ಷಣ SSLCವರೆಗೆ, ಪ್ರೀ ಯೂನಿವರ್ಸಿಟಿ ಅಲ್ಲಿ ಸ್ಟೇಟ್ ಸಿಲೆಬಸ್ ಇದೆ, CBSE ಸಿಲೆಬಸ್ ಇದೆ. ಡಿಗ್ರಿಯಲ್ಲಿ ಅಲ್ಲಿ BCom, BBM, ಎನಿಮೇಷನ್, ಈ 3 ವಿಷಯವನ್ನು ಒಳಗೊಂಡಂಥ ತರಗತಿಗಳು ನಡೀತಾ ಇದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು ಸರ್. ವಿರಾಮದ ಬಳಿಕ ಮತ್ತೆ MB ಪುರಾಣಿಕ್ ಅವರ ಜೊತೆ ಮಾತುಕತೆ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಶಾರದಾ ಆಯುರ್ವೇದ ಆಸ್ಪತ್ರೆ ಪ್ರಸ್ತುತಪಡಿಸಿರುವಂತಹ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ MB ಪುರಾಣಿಕ್ ಅವರ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಸರ್, ಆಯುರ್ವೇದ ಆಸ್ಪತ್ರೆಯನ್ನು ತಾವು ಸ್ಥಾಪನೆ ಮಾಡ್ತೀರಿ. ಅಂದರೆ ಅಲ್ಲಿ ತಲಪಾಡಿಯಲ್ಲಿ ಮಾಡುವಾಗ ವಿದ್ಯಾಭ್ಯಾಸಕ್ಕೆ ಅಂದರೆ ಪೂರಕವಾದ ಚಟುವಟಿಕೆಗಳು ಕೂಡ ನಡೆಸಲಿಕ್ಕೆ ಭಾಳ ಯೋಗ್ಯವಾದಂಥ ಜಾಗವೂ ಕೂಡ ಅದಾಗಿರ್ತದೆ. ಆದರೆ ಆಯುರ್ವೇದ ಆಸ್ಪತ್ರೆ ಸ್ಥಾಪನೆ ಮಾಡಬೇಕಂತ ಯಾಕೆ ಬಂತು ಮನಸ್ಸಲ್ಲಿ? ನಾವು ವಿಶೇಷವಾಗಿ ಆಧುನಿಕ ಶಿಕ್ಷಣ ಅಥವಾ ಉಚ್ಚ ಶಿಕ್ಷಣದಲ್ಲಿ ನಮ್ಮ ಭಾರತೀಯ ವ್ಯವಸ್ಥೆ ಇರತಕ್ಕಂಥ ಚಿಂತನೆ ಇರತಕ್ಕಂಥದ್ದನ್ನೇ ನಾವು ಒತ್ತು ಕೊಡುವಾಗ, ಯೋಚನೆ ಮಾಡುವಾಗ ಆಯುರ್ವೇದ ಅದು ಶುದ್ಧ ಭಾರತೀಯ ಒಂದು ವಿಜ್ಞಾನ, ವೈದ್ಯ ವಿಜ್ಞಾನ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ಯೋಗಕ್ಕೆ, ಆಯುರ್ವೇದಕ್ಕೆ ವಿಶೇಷವಾದಂಥ ಒಂದು ಗಮನ, ಆಸಕ್ತಿ ಜನರಲ್ಲಿ ಬಂದಿದೆ. ಆ ದೃಷ್ಟಿಯಿಂದ ನಾವು ನಿಜವಾದ ಅರ್ಥದಲ್ಲಿ ಅದು ವ್ಯಾಪಾರೀಕರಣ ಅಲ್ಲ, ನಿಜವಾದ ಅರ್ಥದಲ್ಲಿ ಒಳ್ಳೆಯ ರೀತಿಯ ಒಂದು ಆಯುರ್ವೇದ ಚಿಕಿತ್ಸೆ ಮತ್ತು ಶಿಕ್ಷಣ ಸಂಸ್ಥೆ ಇದನ್ನು ಒಟ್ಟೊಟ್ಟಾಗಿ ನಡೆಸಿದಾಗ ಇವತ್ತಿನ ಪ್ರಸ್ತುತತೆ ಇದೆ. ಜನಸಾಮಾನ್ಯರಿಗೆ, ಅದು ಕೂಡ ಹಳ್ಳಿ ಪರಿಸರದಲ್ಲಿ, ಶಾಂತವಾದಂತಹ ಪರಿಸರದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಅಲ್ಲಿ ಬಂದು ಚಿಕಿತ್ಸೆಗೆ ಬರುವಂತಹ ಜನಗಳಿಗೂ ಕೂಡ ಬಹಳಷ್ಟು ಪರಿಣಾಮ ಬೀರ್ತದೆ. ಇದು ಮನುಷ್ಯನ ಅಥವಾ ಜೀವಿಗಳ ಒಂದು ಲಕ್ಷಣ ನೋಡಿದಾಗ, ಒಂದು ನಾಯಿ, ಬೆಕ್ಕು ಇರಲಿ, ಅವುಗಳಿಗೇನಾದರೂ ಅನಾರೋಗ್ಯ ಆದಾಗ ಅವ್ರು ಯಾವ ಡಾಕ್ಟರ್ ಹತ್ರ ಹೋಗುವುದಿಲ್ಲ. ಒಂದು ಹಿತ್ತಲಿನ ಒಂದು ಸುತ್ತು ಬರ್ತವೆ, ಬೇಕಾದಂಥ ಹುಲ್ಲುಗಳನ್ನು ಗರಿಕೆ ಅಥವಾ ಅದಕ್ಕೆ ಇದ್ದಂಥ ಹುಲ್ಲನ್ನು ತಿಂದು ಅಜೀರ್ಣವನ್ನ, ಜ್ವರವನ್ನು ಕಡಿಮೆ ಮಾಡುವಂಥದ್ದು ಪ್ರಾಣಿಗಳಲ್ಲಿ ನೋಡಿದ್ದೇವೆ. ಮನುಷ್ಯ ಜೀವನ ವಿಕಾಸ ಆದ ಹಾಗೆ ಭಾರತದಲ್ಲಿ ಮುಖ್ಯವಾಗಿ ಸಸ್ಯಗಳನ್ನೇ ಅವಲಂಬಿಸುವಂಥ ಆಯುರ್ವೇದ ವೈದ್ಯ ವಿಜ್ಞಾನ, ಅದರಲ್ಲಿ ವಿಶೇಷವಾದಂಥ ಒಂದು ಗುಣ ಇದೆ, ಶಾಶ್ವತವಾದಂಥ ಪರಿಹಾರ ಇದೆ, ಮತ್ತು ಅದಕ್ಕೆ ಸೈಡ್ ಇಫೆಕ್ಟ್, ಬೇರೆ ಪರಿಣಾಮಗಳು, ದುಷ್ಪರಿಣಾಮಗಳು ಕಡಿಮೆ, ಇಲ್ಲ ಅಂತ ಹೇಳೋದಿಲ್ಲ, ಬಹಳ ಕಡಿಮೆ. ಆ ದೃಷ್ಟಿಯಿಂದ ಜನಸಾಮಾನ್ಯರು, ಈಗ ನಮ್ಮಲ್ಲಿ ಒಂದು ಮಾತಿದೆ, ಸಾಮಾನ್ಯವಾಗಿ ಒಂದು ಜ್ವರ ಬಂದಾಗ, ನೆಗಡಿ ಆದಾಗ ನಾವು ಮಾತ್ರೆ ತಗೊಳ್ತೇವೆ. ಅದರ ಬದಲು ನಮ್ಮ ಹಿರಿಯರು, ನನ್ನ ಅಜ್ಜ ಅಜ್ಜಿ, ನನ್ನ ತಂದೆ ತಾಯಿ ಒಳ್ಳೆ ಮೆಣಸಿನ ಕಷಾಯ, ಶುಂಠಿ, ಅದಕ್ಕೆ ಅರಸಿನ ಹಾಕಿ ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅಜೀರ್ಣ ಆದಾಗ ಗಿಡಮದ್ದುಗಳನ್ನು ತಂಬುಳಿ, ಕಷಾಯಗಳನ್ನು, ಔಷಧಿಯನ್ನು ಕೊಟ್ಟು ವಾಸಿ ಮಾಡ್ತಾಯಿದ್ರು. ಅದರಲ್ಲಿ ವಿಶೇಷ ಗುಣ ಏನು ಅಂತಂದರೆ, ಅದು ಒಮ್ಮೆ ರೋಗವನ್ನು ಗುಣಪಡಿಸ್ತದೆ,
ಇನ್ನೊಂದು ಕಡೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸ್ತದೆ. ಆಯುರ್ವೇದ ಕೇವಲ ಒಂದು ರೋಗವನ್ನು ಗುಣಪಡಿಸುವ ಒಂದು ಶಾಸ್ತ್ರ ಮಾತ್ರ ಅಲ್ಲದೆ ನಮ್ಮಲ್ಲಿ ಆರೋಗ್ಯ ವರ್ಧನೆಗೆ, ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥ ಗುಣ ಕೂಡ ಈ ಆಯುರ್ವೇದದಲ್ಲಿ ಇದೆ. ಆ ದೃಷ್ಟಿಯಿಂದ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆಯುರ್ವೇದಕ್ಕೆ ನಾವು 25ನೇ ವರ್ಷದ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಹೊಸ ಒಂದು ವಿಷಯಕ್ಕೆ ನಾವು ಮುಖ್ಯವಾಗಿ ಆಯುರ್ವೇದ ವಿಜ್ಞಾನಕ್ಕೆ ತಾವು ಹೇಗೂ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರು, ಅದು ತಮ್ಮ ಆಸಕ್ತಿಯ ವಿಷಯ ಆಯ್ತಾ? ಆದರೆ ಈ ಮೊದಲೇ ಇತ್ತ ಸರ್ ಇದು ಈ ಮಾಡಬೇಕು ಅಂತ? ಹೌದು. ಇದರಲ್ಲಿ ನಾನು ಮೊದಲಿಂದ ಕೂಡ 33 ವರ್ಷ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕ, ಮಕ್ಕಳಿಗೆ ಸಸ್ಯದ ಬಗ್ಗೆ ಹೇಳ್ತಾ ಇದ್ದೆ. ಅದು ಕೂಡ ಔಷಧೀಯ ಸಸ್ಯಗಳು ನನಗೆ ತುಂಬ ಆಸಕ್ತಿ. ನನ್ನ ತಾಯಿ ಅವರಿಗೆ ಅವಳೊಬ್ಬಳು ನಾಟಿ ವೈದ್ಯೆ. ನಾಟಿ ವೈದ್ಯೆ. ಅವಳಿಗೆ ದನ ಕರುಗಳಿಗೆ, ಹಸುಗಳಿಗೆ ಔಷಧಿ ಕೊಡುವಂಥದ್ದು ಗೊತ್ತಿತ್ತು, ಮಕ್ಕಳಿಗೆ ಔಷಧಿ ಕೊಡುವಂಥದ್ದು ಗೊತ್ತಿತ್ತು. ನನ್ನ ಒಬ್ಬರು ಭಾವ, ಅಕ್ಕನ ಗಂಡ, ಅವರು ಆಯುರ್ವೇದ ವೈದ್ಯರಾಗಿದ್ದರು. ಅವರಿಂದ ಕೆಲವು ಔಷಧಿಗಳನ್ನು ತಂದು ನಮ್ಮ ಹಳ್ಳಿಯ ಪರಿಸರದಲ್ಲಿ ಮಧ್ಯರಾತ್ರಿ ಮಕ್ಕಳಿಗೆ ಫಿಟ್ಸ್ ಬರ್ತದೆ, ಜ್ವರ ಬರ್ತದೆ, ವಾಂತಿ ಭೇದಿ ಆಗ್ತದೆ, ಎಲ್ಲ ಜನ ನನ್ನ ಮನೆಗೆ ಬರೋದು. ನನ್ನ ಅವನು ಎಬ್ಬಿಸಿ, ನನ್ನ ತಾಯಿ ಅದಕ್ಕೆ ಬೇಕಾದಂಥ ಔಷಧ, ಅನುಪಾನಕ್ಕೆ ಬೇಕಾದಂಥ ಇತರ ವಸ್ತುಗಳು, ಬಾರ್ಲಿ ಆದರೆ ಬಾರ್ಲಿ, 6 ಲೋಟ ಆದರೆ 6 ಲೋಟ, ಬೆಳ್ತಿಗೆ ಅಕ್ಕಿ ಆದರೆ ಅದು ಕೊಟ್ಟು ಹೇಗೆ ಶುಶ್ರೂಷೆ ಮಾಡಬೇಕು ಎನ್ನುವುದನ್ನು ಹೇಳಿ, ನಾಳೆ ಬೆಳಿಗ್ಗಿನವರೆಗೆ ಮಾತ್ರ ಇದು, ಅನಂತರ ನೀವು ವೈದ್ಯರಿಗೆ ಕೊಂಡೋಗಬೇಕು ಎನ್ನುವಂಥ ಒಂದು ವಿಚಾರವನ್ನು ನಮ್ಮ ಬಾಲ್ಯದಲ್ಲಿ ನಮ್ಮ ಅಮ್ಮ ಮಾಡುವಂಥ ಸೇವೆಯನ್ನು ನೋಡಿ ನಮಗೆ ಕೂಡ ಅದರಲ್ಲಿ ತಾವು ಸಸ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡದ್ದು ಕೂಡ ಅದೇ ಒಂದು ಆಸಕ್ತಿಯಿಂದ. ತಾಯಿ ಮತ್ತೆ ನಂದು ಕೃಷಿಕ ಕುಟುಂಬ. ನಮಗೆ ತುಂಬಾ ಭತ್ತದ ಕೃಷಿ, ತೆಂಗು, ಅಡಿಕೆ, ದವಸ ಧಾನ್ಯಗಳು, ಅದೇ ರೀತಿ ತರಕಾರಿಯನ್ನು ಎಲ್ಲ ಬೆಳೆಸ್ತಾ ಇತ್ತು. ಆ ದೃಷ್ಟಿಯಲ್ಲಿ ನಮಗೆ ಬಾಲ್ಯದಿಂದಲೂ ಇದರಲ್ಲಿ ವಿಶೇಷವಾದಂಥ ಆಸಕ್ತಿ ಇತ್ತು. ಅಂದರೆ ಈ ಆಯುರ್ವೇದ ಆಸ್ಪತ್ರೆ ಈಗ ತಾವೇನು ಈಗ ಆಸ್ಪತ್ರೆಯಾಗಿ ಮಾಡಿರುವಂಥದ್ದು, ಅಂದರೆ ಉದ್ದೇಶಗಳು ಏನು ಸರ್? ಅಂದರೆ ಆಸ್ಪತ್ರೆಯನ್ನು ಮಾಡೋದಾ, ಅಥವಾ ಬಹುಶಃ ಇತ್ತೀಚಿನ ದಿನಗಳ ಒಂದಷ್ಟು ಬೆಳವಣಿಗೆಗಳು, ಜಾಗತಿಕವಾದ ಮಟ್ಟದ ಆಹಾರ ಸೇವನೆಗಳಾಗಿರ್ಬೋದು, ಅಥವಾ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಆಹಾರದ ಬದಲಾವಣೆಗಳು ಆಗ್ತಾ ಇರುವಂಥದ್ದು, ಇವೆಲ್ಲ ಕೂಡ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಆಯುರ್ವೇದ ವಿಜ್ಞಾನ ಭಾಳ ಪ್ರಸ್ತುತ ಅಗತ್ಯ ಅಂತ ಅನ್ನುವಂಥದ್ದು ಹೇಗೆ ಹೇಳಿ? ಅದು ಈಗಿನ ಬದಲಾದಂಥ ಪರಿಸ್ಥಿತಿಯಲ್ಲಿ, ಈಗ ನಾನು 2 ವರ್ಷದ ಹಿಂದೆ 3 ವರ್ಷದ ಅಮೇರಿಕ ಪ್ರವಾಸ ಹೋಗಿದ್ದೆ, ಇಂಗ್ಲೆಂಡ್ ಪ್ರವಾಸ ಹೋಗಿದ್ದೆ. ಅಲ್ಲಿಯ ಯೂನಿವರ್ಸಿಟಿಗಳಲ್ಲಿ, ಅಲ್ಲಿಯ IT ಕಂಪನಿಗಳಲ್ಲಿ ಸಸ್ಯಾಹಾರವನ್ನು ಬಹಳಷ್ಟು ಜನ ಮೆಚ್ಚುತ್ತಾ ಇದ್ದಾರೆ, ಆರಿಸ್ತಾ ಇದ್ದಾರೆ. ಈ ಹರ್ಬಲ್ ಟೀ ಅಂತ ತಗೊಳ್ತಾರೆ. ಅದರಲ್ಲಿ ಏನಂತ ಭಾರತ, ಚೈನಾದಿಂದ ಬಂದಂತಹ ಈ ಗಿಡಮೂಲಿಕೆಗಳಿಂದ ಆಯ್ದಂತಹ ಚಾ ಡಿಕಾಕ್ಷನ್ ಮಾಡಿ ಮಾಡುವಂಥದ್ದು ಬಹಳ ಪ್ರಸಿದ್ಧಿಗೆ ಬಂದಿದೆ. ತುಂಬ ಆಸಕ್ತಿಯಿಂದ ಕೇಳ್ತು. ಮಾತ್ರ ಅಲ್ಲ, ಆ ಪ್ರದೇಶದಿಂದ ಜನ ಇಲ್ಲಿಗೆ ಪ್ರವಾಸ ಬಂದವರು ಇಲ್ಲಿ ಈ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗುವಂಥದ್ದು ಇವತ್ತು ರೂಢಿಯಾಗಿದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಬಹಳ ಸುಲಭವಾಗಿ ಸಿಗುವಂಥದ್ದು ವಸ್ತು ನಮ್ಮ ಸಸ್ಯ. ನಾವು ಇಂಪೋರ್ಟ್ ಮಾಡಬೇಕಾಗಿಲ್ಲ. ಹೌದು. ಆಯುರ್ವೇದದ ಒಂದು ವೈಶಿಷ್ಟ್ಯ ಹೇಳ್ತೇನೆ. ಎಲೋಪತಿಯಲ್ಲಿ ಆದರೆ ಬೇರೆ ಬೇರೆ ಇದರಿಂದ ಸಂಕೀರ್ಣವಾಗಿ ಅದರ ಸತ್ವವನ್ನು ಸಂಗ್ರಹಿಸಿ ಮತ್ತೆ ಕೊಡುವಂಥದ್ದು. ಆಯುರ್ವೇದ ಹಾಗಲ್ಲ. ಇದ್ದಕ್ಕಿದ್ದ ಹಾಗೆ ಸಸ್ಯಗಳಿಂದ ಸಸ್ಯಜನ್ಯ ವಸ್ತುಗಳನ್ನು ಪುಡಿ ಮಾಡೋದ, ಕಷಾಯ ಮಾಡೋದ, ನೇರವಾಗಿ ಅದನ್ನು ಕೊಡುವಂಥ ಒಂದು ಕ್ರಮ. ಇದು ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಜನಸಾಮಾನ್ಯಗೆ ಎಟಕುವಂಥ ಈ ಆಯುರ್ವೇದ ಔಷಧವನ್ನು ವೃದ್ಧಿಪಡಿಸಬೇಕು. ಮತ್ತು ನಮ್ಮ 2 ವರ್ಷದ ಹಿಂದೆ ಆರಂಭವಾದಂಥ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಕೂಡ ಬಡವರಿಗೆ ಬಹಳ ರಿಯಾಯಿತಿ ದರದಲ್ಲಿ ನಾವು ಶುಶ್ರೂಷೆ ಕೊಡ್ತೇವೆ. ಅದು ಕೆಲವು ರೋಗಗಳು, ನರ ಸಂಬಂಧ ರೋಗಗಳು, ವಾತ ಸಂಬಂಧ ರೋಗಗಳು, ಚರ್ಮ ರೋಗಗಳು, ಅನಂತರ ನಿಮಗೆ ಮೂಲವ್ಯಾಧಿ, ಇಂತಹದ್ದಕ್ಕೆಲ್ಲ ಅತ್ಯಂತ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆಯುರ್ವೇದದಲ್ಲಿದೆ. ಅದು ಸಾಮಾನ್ಯ ಜನರಿಗೆ ಕೈಗೆ ಎಟುಕುವಂಥ ರೀತಿಯಲ್ಲಿದೆ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ಮಾಡರ್ನ್ ಮೆಡಿಸಿನ್ ಮಾಡೋದಿಲ್ಲ, ಆಯುರ್ವೇದ ಚಿಕಿತ್ಸೆಯಿಂದಲೇ ಮಾಡೋದು. ಮತ್ತೆ ನಮ್ಮ ಒಂದು ಹಂತ ಮೀರಿದಾಗ ಮತ್ತೆ ನಾವು ವಿಶೇಷ ಹೋಗ್ತೇವೆ. ಈ ರೀತಿಯಲ್ಲಿ ಇವತ್ತಿನ ಪ್ರಸ್ತುತತೆಯನ್ನು ನೋಡಿ ಹಳ್ಳಿ ಪ್ರದೇಶದಲ್ಲಿ ಜನಸಾಮಾನ್ಯರಿಗೆ ಮತ್ತು ವಿದ್ಯಾವಂತರಿಗೂ ಕೂಡ
ಉಪಯೋಗವಾಗುವಂತಹ ಆಯುರ್ವೇದ ಚಿಕಿತ್ಸೆಯನ್ನು ಕೊಡುವಂತಹ ನುರಿತ ವೈದ್ಯರಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಒಂದು ಕೋರ್ಸಿಗೆ ಅವರು ಬಂದಾಗ 7 ದಿವಸ 8 ದಿವಸ ಅಲ್ಲಿ ಇದ್ದರೆ ಅವರಿಗೆ ಬೇಕಾದಂಥ ಪಥ್ಯಾಹಾರ ನಮ್ಮಲ್ಲಿ ಈ ಆಯುರ್ವೇದದಲ್ಲಿ ಒಂದು ವಿಶೇಷ ಅಂತಂದರೆ ಆ ಚಿಕಿತ್ಸೆಗೆ ಪೂರಕವಾದಂಥ ಆ ವ್ಯಕ್ತಿಯ ಜೀವನ ಲಕ್ಷಣಗಳನ್ನು ನೋಡಿ ಅದಕ್ಕೆ ಸರಿಯಾದಂಥ ಪಥ್ಯಾಹಾರವನ್ನು ವೈದ್ಯರು ಹೇಳ್ತಾರೆ. ನಮ್ಮಲ್ಲಿ ಒಂದು ಪಥ್ಯಾಹಾರದ ಒಂದು ಬೇರೆ ವಿಭಾಗ ಇದೆ. 100 ಸಸ್ಯಗಳನ್ನು, ಔಷಧೀಯ ಸಸ್ಯಗಳನ್ನು ನಮ್ಮ ಕ್ಯಾಂಪಸ್ನಲ್ಲಿ ಬೆಳೆಸಿದ್ದೇವೆ. ನಮಗೆ ಮುಂದೆ ಯೋಜನೆ ಇದೆ, ಎಕರೆಗಟ್ಟಲೆ ಜಾಗದಲ್ಲಿ ನಾವು ಈ ಔಷಧೀಯ ಸಸ್ಯಗಳನ್ನು ಏನು ಆಯುರ್ವೇದ ಔಷಧಿಗಳಿಗೆ ಉಪಯೋಗಿಸ್ತೇವೆ ಅದನ್ನು ಬೆಳೆಸುವಂಥ ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಕ್ಯಾಂಪಸ್ನಲ್ಲಿ ಇದೆ, ಮಾಡಬೇಕು ಅನ್ನೋ ಉದ್ದೇಶ ನಮಗೆ. ಎಸ್ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರ ಜೊತೆಗಿನ ಮಾತುಕತೆ ಮುಂದುವರಿಯುತ್ತದೆ. ಶಾರದಾ ಆಯುರ್ವೇದ ಆಸ್ಪತ್ರೆ ಪ್ರಸ್ತುತಪಡಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವು, ಶಾರದಾ ವಿದ್ಯಾಲಯ ಆರಂಭ ಆದದ್ದು, ಜೊತೆಗೆ ಶಾರದಾ ಆಯುರ್ವೇದ ಆಸ್ಪತ್ರೆಯನ್ನು ಮಂಗಳೂರಿನ ತಲಪಾಡಿಯಲ್ಲಿ ಸ್ಥಾಪನೆ ಮಾಡಿರುವುದು, ಇದರ ಹಿನ್ನೆಲೆಗಳೇನು, ಕಾರಣಗಳೇನು ಮತ್ತು ಆಯುರ್ವೇದ ವಿಜ್ಞಾನದ ಅಗತ್ಯತೆಗಳೇನು ಅಂತನ್ನುವಂಥದ್ರ ಬಗೆಗೂ ಕೂಡ ನಾನು ಇವತ್ತು ನಮ್ಮ ಜೊತೆ ಶಾರದಾ ಆಯುರ್ವೇದ ಆಸ್ಪತ್ರೆಯ ಆ ಸಂಸ್ಥೆಗಳ ಅಧ್ಯಕ್ಷರು ಆದಂಥ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವ್ರ ಜೊತೆ ಮಾತುಕತೆ ನಡೆಸ್ತಿದೆ. ಸರ್, ಆಯುರ್ವೇದ ವಿಜ್ಞಾನ ಅಂತ ಅನ್ನುವಂಥದ್ದು ಒಂದು ಜೀವನ ಪದ್ಧತಿಯನ್ನು ಕೂಡ ಹೇಳ್ತದೆ ಅಂತ ಅನ್ನೋದು. ಇಲ್ಲಿ ಅಲೋಪತಿಕ್ ಆಸ್ಪತ್ರೆಗೂ ಆಯುರ್ವೇದ ಆಸ್ಪತ್ರೆಗೂ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಬೇರೆ ಕಾರಣಗಳಿವೆ, ಆದರೆ ಇಲ್ಲಿ ಇದೊಂದು ಜೀವನ ಪದ್ಧತಿಯನ್ನು, ಅಂದರೆ ನಿನ್ನ ಜೀವನ ಕ್ರಮದಲ್ಲಿ ನೀನೇನೋ ತಪ್ಪಿದ್ಯಾ, ನೀನು ಇದನ್ನು ಈ ರೀತಿಯಾಗಿ ಸರಿ ಮಾಡಬೇಕಾಗಿತ್ತು, ಇನ್ನು ಮಾಡಬೇಕಾಗಿದೆ ಅಂತ ಅನ್ನೋದು, ಅಂದರೆ ಆ ರೀತಿಯಾಗಿರ್ತದೆ ಆಯುರ್ವೇದ ಆಸ್ಪತ್ರೆ ಅಂತ. 100ಕ್ಕೆ 100 ಸತ್ಯ ಅದು. ಈಗಿನ ಈ ಬೆಳವಣಿಗೆಯಲ್ಲಿ ಆಧುನಿಕ ಯುಗದಲ್ಲಿ ನಾವು ಆಹಾರ ಅಭ್ಯಾಸದಲ್ಲಿ ಹೆಚ್ಚು ಕಡಿಮೆ, ನಾನು ಸಸ್ಯಾಹಾರ ಮಾಂಸಾಹಾರ ಅಂತ ಹೇಳೋದಲ್ಲ, ಎಲ್ಲರೂ ಕೂಡ ಇವತ್ತಿನ ಚಿಕ್ಕ ಮಕ್ಕಳಿಂದ ರೆಡಿಮೇಡ್ ಜಂಕ್ ಆಹಾರವನ್ನೇ ಸೇವಿಸುವಂಥ ಒಂದು ಕ್ರಮ. ತಾಯಂದ್ರಿಗೂ ಕೂಡ ವಿಶೇಷ ನಮ್ಮ ಬಾಲ್ಯದಲ್ಲಿ ನಮಗೆ ಸಿಕ್ಕಿದಂತಹ ತಿಂಡಿ ತಿನಿಸುಗಳು ಇವತ್ತು ಸಿಗ್ತಾ ಇಲ್ಲ. ಕುರ್ರೆ ಮುರ್ರೆ ಅಂತ ಕರಿದಂಥ ವಸ್ತುಗಳು ಇದರಿಂದ ದುಷ್ಪರಿಣಾಮ ಇದೆ ಮಕ್ಕಳ ಮೇಲೆ. ಈ ಚಾಕ್ಲೇಟ್ಗಳನ್ನು ತಿನ್ನುವಂಥದ್ದು ಇದೆಲ್ಲ, ಅದೇ ರೀತಿಯಲ್ಲಿ ಬಿವರೇಜಸ್ ಕುಡಿಯುವಂಥ ಇದು ಮುಖ್ಯವಾಗಿ ನಮ್ಮ ಜೀವನ ಪದ್ಧತಿಯಲ್ಲಿ ಆದಂತಹ ವ್ಯತ್ಯಾಸದಿಂದಾಗಿ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಅದು ಪರಿಣಾಮ ಬೀರ್ತದೆ. ಅದು ಜೀರ್ಣಕ್ರಿಯೆ ಇರ್ಬೋದು ಅಥವಾ ನಮ್ಮ ಬಾಕಿಯ ಎಲ್ಲ ಚಟುವಟಿಕೆ, ಉಸಿರಾಟ, ರಕ್ತ ಚಲನೆ ಅಥವಾ ವಿಸರ್ಜನೆಗಳಾಗುವಂಥದ್ದು, ಇದರಲ್ಲಿ ಕೂಡ ಈ ದುಷ್ಪರಿಣಾಮ ಸಮಾಜದ ನಮ್ಮ ಆಹಾರ ಸೇವನೆಯ ಒಟ್ಟು ಜೀವನ ವ್ಯವಸ್ಥೆಯಿಂದ ಅದಕ್ಕೆ ದುಷ್ಟ ಪರಿಣಾಮ ಇದೆ. ಅದನ್ನು ಸರಿಪಡಿಸುವ ದೃಷ್ಟಿಯಲ್ಲಿ ಆಯುರ್ವೇದ ಈಗ ಬ್ಯಾಲೆನ್ಸ್ಡ್ ಆಹಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಕೂಡ ಅವರು ಹೇಳ್ತಾರೆ ಯಾವ ರೀತಿ ಆಹಾರವನ್ನು ನೀವು ಕೊಡಬೇಕು. ಸಸ್ಯಾಹಾರ, ಅದರಲ್ಲಿ ಪ್ರೋಟೀನ್ ಎಷ್ಟು ಇರಬೇಕು, ಸಸಾರಜನಕ ಎಷ್ಟು ಇರಬೇಕು, ವೈಟಮಿನ್ಸ್ಗಳು ಏನು ಇರಬೇಕು, ಇದೆಲ್ಲವನ್ನು ಅವರು ಹೇಳ್ತಾರೆ. ಅಥವಾ ನಾವು ಈಗೇನೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಈ ಆರ್ಗ್ಯಾನಿಕ್ ಸಾವಯವ ಪದಾರ್ಥಗಳು ನಮ್ಮಲ್ಲಿ 6-7 ಎಕರೆ ಜಾಗದಲ್ಲಿ ತರಕಾರಿಯನ್ನು ನಾವೇ ಬೆಳೆಸ್ತೇವೆ. ಬಹಳ ವಿಶೇಷ ಅಂತಂದರೆ 5ನೇ ಕ್ಲಾಸಿನಿಂದ 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಯಾವುದು ನಿಮ್ಮ ಕೃಷಿ ಅನ್ನತಕ್ಕಂಥದ್ದು ಒಂದು ವಿಷಯ, ತೋಟಗಾರಿಕೆ ಕೃಷಿ ಅನ್ನತಕ್ಕಂಥ, ಅದರಲ್ಲಿ 100 ಮಾರ್ಕಿನ ಪರೀಕ್ಷೆ ಇದೆ. ವಾರದಲ್ಲಿ 2 ಗಂಟೆ ಪ್ರಾಕ್ಟಿಕಲ್, 2 ಗಂಟೆ ಥಿಯರಿ ಇದೆ. MSc ಅಗ್ರಿಕಲ್ಚರ್ ಆದವರೇ ಪಾಠ ಮಾಡ್ತಾರೆ. ಅದಕ್ಕೆ ಸಿಲೆಬಸ್ ಮಾಡಿದ್ದೇವೆ. ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಒಂದು ಕಾರ್ಯಕ್ರಮ. ಅಂದ್ರೆ ಇದು ಎಲ್ಲ ಮಕ್ಕಳಿಗೂ ಇದೆ? ಎಲ್ಲ ಮಕ್ಕಳಿಗೆ, ಎಲ್ಲ ಹೈಸ್ಕೂಲಿನ ಎಲ್ಲ ಮಕ್ಕಳಿಗೆ ಇದೆ. ಅಂದ್ರೆ ಅದಕ್ಕೆ ಸಿಲೆಬಸ್ ನೀವೇ ಮಾಡಿದ್ರೆ? ನಾವೇ ಮಾಡಿದ್ದು. ನುರಿತ ಯೂನಿವರ್ಸಿಟಿ ಪ್ರೊಫೆಸರ್ಸನ್ನೆಲ್ಲ ಕನ್ಸಲ್ಟ್ ಮಾಡಿ ಯಾವ ಹಂತಕ್ಕೆ ಏನೆಲ್ಲ ನಾವು ಜೋಡಿಸಬಹುದು ಅಂತೇಳಿ ಟೆಕ್ಸ್ಟ್ ಪುಸ್ತಕವನ್ನು ಮಾಡಿದ್ದೇವೆ ನಾವು. ಮಾಡಿ ಮಕ್ಕಳು ಕಡ್ಡಾಯವಾಗಿ ಅಲ್ಲಿ ದುಡಿಬೇಕು. ಅವರು ಕೃಷಿ ಮಾಡೋದು ಮಾತ್ರ ಅಲ್ಲ, ಮಾರ್ಕೆಟಿಂಗ್ ಟೆಕ್ನಿಕ್ ಅವರಿಗೆ ಹೇಳಿದ್ದೇವೆ ನಾವು. ನಮ್ಮಲ್ಲಿ ಒಂದು ವಾರದ ಸಂತೆ ಅಂತ ಮಾಡ್ತೇವೆ. ಅಲ್ಲಿ ಮಕ್ಕಳು ತಾವು ಬೆಳೆಸಿದ ಪದಾರ್ಥಗಳನ್ನು ಮಾರ್ತಾರೆ, ಅದು ಗ್ರಾಹಕರಿಗೆ ಕೊಡ್ತಾರೆ. ಆ ವ್ಯಾಪಾರ ರೈತರೇ ಹೋಗಿ ಮಾರಾಟ ಮಾಡಬೇಕು, ಮಧ್ಯಸ್ಥಿಕರಿಗೆ ಅದು ಹೋಗಬಾರ್ದು. ಆ ದೃಷ್ಟಿ ಮಕ್ಕಳಿಗೆ ನಾವು ಒಳ್ಳೆಯ ತರಬೇತಿ ಕೊಡ್ತೇವೆ. ಯಾವುದೇ ರೀತಿಯ ಕೀಟನಾಶಕಗಳು, ಕ್ರಿಮಿನಾಶಕಗಳನ್ನು ಬಳಸುವುದಿಲ್ಲ, ರಾಸಾಯನಿಕ ವಸ್ತುಗಳನ್ನು ಬಳಸುವುದಿಲ್ಲ. ಕೇವಲ ಸಾವಯವ ಗೊಬ್ಬರ, ನಮ್ಮಲ್ಲಿಯೇ ಎರೆಹುಳ ಗೊಬ್ಬರ ಇದೆ, ಸಾವಯವ ಗೊಬ್ಬರ ಇದೆ, ಅದನ್ನು ಮಾಡಿ ಉತ್ಕೃಷ್ಟ ರೀತಿಯ ತರಕಾರಿಯನ್ನು ನಾವು ಬೆಳೆಸ್ತೇವೆ. ನಮ್ಮ ಉದ್ದೇಶ ಏನು ಅಂತಂದರೆ ನಮ್ಮ ಮಕ್ಕಳಿಗೆ
ನಮ್ಮ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಮತ್ತು ಯಾರು ಶುಶ್ರೂಷೆಗೆ ಬರ್ತಾರೆ ಅವರಿಗೆ ಒಳ್ಳೆಯ ಸಾವಯವ ಆಹಾರ, ಅಕ್ಕಿ ಕೂಡ ಸಾವಯವದಲ್ಲಿಯೇ ಬೆಳೆಸಿದಂಥ ಅಕ್ಕಿಯನ್ನು ತರ್ತೇವೆ. ತರಕಾರಿಗಳು, ನಮ್ಮ ಹತ್ರ ಒಂದು 25 ಹಸುಗಳಿವೆ. ಆ ಹಸುಗಳ ಹಾಲನ್ನೇ, ಅದರಲ್ಲಿ ಹೆಚ್ಚಿನ ಹಸುಗಳು ನಾಟಿ ಹಸುಗಳು, ಅದರ ಹಾಲನ್ನೇ ಮಕ್ಕಳಿಗೆ ಮತ್ತು ಇವರಿಗೆ ಕೊಡುವಂಥ ಕ್ರಮವನ್ನು ಮಾಡಿದ್ದೇವೆ. ಹಂತ ಹಂತವಾಗಿ ಅದನ್ನು ವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಓಕೆ, ಅಂದರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಆಸ್ಪತ್ರೆಗೆ ಬರುವಂಥ ಅವರು ಅಲ್ಲಿಂದ ಹೋಗುವ ಸಂದರ್ಭದಲ್ಲಿ ಜೀವನ ಕ್ರಮವನ್ನು ಸರಿಪಡಿಸಿಕೊಂಡು ಹೋಗುವಂಥ, ಮುಂದೆ ನಾನು ಹೀಗೆ ಬದುಕಬೇಕು ಅಂತ ತಿಳುವಳಿಕೆ ಕೂಡ ಬರುವಂಥ ಒಂದು ವಾತಾವರಣ ಕೂಡ ಅಲ್ಲಿ ಆಗ್ತಾ ಇದೆ. ಹೇಗೆ ಅಂತಂದರೆ ನಮ್ಮ ನುರಿದಂಥ ವೈದ್ಯರು ಅವರಿಗೆ ವ್ಯವಸ್ಥೆ ಮಾಡತಕ್ಕಂಥ, ಅವರಿಗೆ ಅನುಕೂಲ ಮಾಡಿರ್ತಕ್ಕಂಥ ಉಳಿದ ನೌಕರರಿಗೂ ಕೂಡ ಒಳ್ಳೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಮತ್ತು ಈ ಶುಶ್ರೂಷೆಯನ್ನು ಮಾಡತಕ್ಕಂಥ ಹಿರಿಯರು ವೈದ್ಯರು ಇದರ ಪರಿಣಾಮ ಏನು, ದುಷ್ಟ ಪರಿಣಾಮ ಏನು, ನಿಮ್ಮ ಆಹಾರ ಕ್ರಮದಲ್ಲಿ ಯಾವ ವ್ಯತ್ಯಾಸವನ್ನು ನೀವು ಮಾಡಬೇಕು ಎನ್ನುವುದನ್ನು ಮನದಟ್ಟ ಆಗುವ ಹಾಗೆ ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟು ಅವರಿಗೆ ಹೇಳ್ತಾರೆ. ಮತ್ತು ಮುಂದೆ ಅದನ್ನು ಅನುಸರಿಸುವಂಥದ್ದು ಅವರಿಗೆ ಬಿಟ್ಟದ್ದು. ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗಂತೂ ಈಗ ಯಾವೊಬ್ಬರು ಹುಡುಗರು ಕೂಡ ನನಗೆ ಮಾಂಸಾಹಾರ ಬೇಕು ಅಂತ ಕೇಳೋದಿಲ್ಲ, ಇದಕ್ಕೆ ಒಗ್ಗಿದ್ದಾರೆ. ಹೌದು, ಆ ರೀತಿಯಲ್ಲಿ ಅದರಿಂದ ಆಗುವಂತಹ ದುಷ್ಟ ಪರಿಣಾಮಗಳನ್ನು ಹೇಳ್ತೇವೆ. ಒಳ್ಳೆಯ ಪರಿಣಾಮಗಳನ್ನು ಅವರಿಗೆ ಹೇಳಿ ಅವರ ಆರೋಗ್ಯವನ್ನು ಹೇಗೆ, ಸಾವಯವ ಅಂದರೆ ಏನು, ಈ ತರಕಾರಿಯಲ್ಲಿ ಏನಿದೆ, ಇದನ್ನೆಲ್ಲ ಮಕ್ಕಳಿಗೆ ಮತ್ತು ನಮ್ಮ ಬಂದಂತಹ ರೋಗಿಗಳಿಗೆ ಏನಿದ್ದಾರೆ ಅವರಿಗೂ ಅದನ್ನು ವಿವರವಾಗಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಸುಮಾರು 100 ಬೆಡ್ಗಳ ಆಸ್ಪತ್ರೆ ನಿರ್ಮಾಣ ಆಗಿದೆ. ಸೊ ಮುಂದೆ ಅದನ್ನೊಂದು ಕಾಲೇಜಾಗಿ ಪರಿವರ್ತನೆ ಮಾಡುವಂಥ ಒಂದು ಏನಾದರೂ ಈ ವರ್ಷ 2 ವರ್ಷದ ಹಿಂದೆ 16 ಬೆಡ್ಗಳಿರತಕ್ಕಂಥ ಒಂದು ಆಸ್ಪತ್ರೆಯನ್ನು ಆಯುರ್ಧಾಮ ಅಂತ ನಾವು ಆಲೋಚನೆ ಮಾಡಿದ್ದು. ಅದರದ ಮುಂದುವರಿದ ಭಾಗವಾಗಿ ಈಗ ಸುಸಜ್ಜಿತವಾದಂತಹ 100 ಬೆಡ್ಗಳ ಆಸ್ಪತ್ರೆ ಇದೆ. 9 ವಿಭಾಗಗಳಲ್ಲಿ ಅದನ್ನು ಮುಂದೆ ಡಾಕ್ಟರ್ ಹೇಳ್ತಾರೆ, ಶುಶ್ರೂಷೆ ಕೊಡ್ತಾರೆ. ಅದರ ಜೊತೆಗೆ ಅವರವರ ಅನುಕೂಲತೆಗಳಿಗೆ ಸರಿಯಾಗಿ, ಉದಾಹರಣೆಗೆ ಒಬ್ಬ ನನಗೆ ತುಂಬ ಅನುಕೂಲಕ್ಕೆ ಬೇಕು, ಸೂಪರ್ ಡಿಲಕ್ಸ್ ರೂಮ್ ಇದೆ, AC ರೂಮ್ಗಳಿವೆ, ನಾನ್ AC ರೂಮ್ ಇದೆ, ಮತ್ತೆ ಸೆಮಿ ಲಕ್ಸುರಿ ರೂಮ್ಗಳಿವೆ. ಪಾಪದವನಿಗೆ ಆ ಸಾಮಾನ್ಯ ಒಂದು ಜನರಲ್ ವಾರ್ಡು ಕೂಡ ಇದೆ. ಅಂಥವರಿಗೆ ಧರ್ಮಾರ್ಥವಾಗಿ ನಾವು ಏನು ವಾರ್ಡ್ ಚಾರ್ಜ್ ಮಾಡುವುದಿಲ್ಲ, ವೈದ್ಯಕೀಯ ಚಿಕಿತ್ಸೆಗೂ ನಾವು ಏನು ಇದು ಮಾಡೋದಿಲ್ಲ. ಪಾಪದವರಿಗೆ ಧರ್ಮಾರ್ಥವಾಗಿ ಔಷಧವನ್ನು ಕೊಡುವಂಥ ಕ್ರಮ ಇದೆ. ಇಲ್ಲದಿದೆ ಕನಿಷ್ಠ ಔಷಧ ಬೆಲೆಯನ್ನು ಮಾತ್ರ ಅವರು ಕೊಟ್ಟರೆ ಸಾಕು. ಹಾಗೆ ಜನಸಾಮಾನ್ಯನಿಗೂ ಕೂಡ ಶುಶ್ರೂಷೆಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಸೊ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಮುಂದೆ ಕಾಲೇಜು ಕೂಡ ಬರುವ ವರ್ಷ ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಆಯುಷ್ ಮಿನಿಸ್ಟ್ರಿಗೆ ಬರೆದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನಾವು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡಿದ್ದೇವೆ. ಈಗ ನಾವು ಕೇಂದ್ರಕ್ಕೆ ಆಯುಷ್ ಮಿನಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕಿದ್ದೇವೆ. ಬರುವ ಜೂನ್ನಲ್ಲಿ 60 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವಂಥ ಸುಸಜ್ಜಿತವಾದಂಥ ಒಂದು ಆಯುರ್ವೇದಿಕ್ ಕಾಲೇಜು, ಆಯುರ್ವೇದಿಕ್ ಕಾಲೇಜಿಗೆ ತಾಗಿಕೊಂಡು ಆಯುರ್ವೇದ ಆಸ್ಪತ್ರೆ, ಇದನ್ನು ನಾವು ನಡೆಸುವಂಥ ಸಿದ್ಧತೆಯಲ್ಲಿ ಎಲ್ಲ ಇದೆ. ಸೊ ಈ ಮೂಲಕವಾಗಿ ಒಂದು ಆಯುರ್ವೇದ ವಿಜ್ಞಾನ, ಆಯುರ್ವೇದ ಶಾಸ್ತ್ರ ಜೊತೆಗೆ ವಿದ್ಯಾರ್ಥಿಗಳು ಅಲ್ಲಿರುವಂಥ ಒಂದು ವಾತಾವರಣ, ಬಹುಶಃ ಅದಕ್ಕೆ ಪೂರಕವಾದಂಥ ವಾತಾವರಣ, ಸುಮಾರು 7.5 ಎಕರೆ ಜಾಗ ಹೇಳಿದ್ರಿ. ಸೊ ಅಲ್ಲಿ ಪೂರಕವಾದಂಥ ವಾತಾವರಣ ಕೂಡ ಇದೆ. ಸೊ ಹಾಗಿದ್ರೆ ಮುಂದಿನ ದಿನಗಳಲ್ಲಿ V4 ನ್ಯೂಸ್ನಲ್ಲೂ ಕೂಡ ಸಂಜೀವಿನಿ ಮೂಲಕ ವೈದ್ಯರುಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಜನರು ಕೂಡ ಆಯುರ್ವೇದ ಶಾಸ್ತ್ರ ಮತ್ತು ಆಯುರ್ವೇದ ವಿಜ್ಞಾನ ಚಿಕಿತ್ಸೆ ಬಗ್ಗೆ ಕೂಡ ತಿಳಿದುಕೊಳ್ಳಬಹುದಾಗಿದೆ ಅಂತ. ಸರ್, ಧನ್ಯವಾದಗಳು. ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸಂಸ್ಥೆಯ ಬಗ್ಗೆ ಮತ್ತು ಆಯುರ್ವೇದ ವಿಜ್ಞಾನದ ಬಗ್ಗೆ, ಸಸ್ಯಶಾಸ್ತ್ರದ ಬಗ್ಗೆಯೂ ಕೂಡ, ಆಹಾರ ವಿಜ್ಞಾನದ ಬಗ್ಗೆಯೂ ಕೂಡ ಧನ್ಯವಾದಗಳು ಸರ್. ವೀಕ್ಷಕರೇ, ಇದು ಇವತ್ತಿನ ವೈದ್ಯರೊಂದಿಗಿನ ಸಂವಾದದಲ್ಲಿ ಮೊದಲಿಗೆ ನಾವು ಶಾರದಾ ವಿದ್ಯಾಲಯ ಸಂಸ್ಥೆಗಳ ಅಧ್ಯಕ್ಷರಾದಂಥ ಪ್ರೊಫೆಸರ್ MB ಪುರಾಣಿಕ್ ಅವರ ಜೊತೆ ಮಾತುಕತೆ ನಡೆಸಿದೆವು. ಇನ್ನು ಮುಂದೆ ಸಂಜೀವಿನಿಯಲ್ಲಿ ವೈದ್ಯರೊಂದಿಗಿನ ಸಂವಾದದಲ್ಲಿ ಆಯುರ್ವೇದ ಶಾಸ್ತ್ರ ಮತ್ತು ಆಯುರ್ವೇದ ಚಿಕಿತ್ಸೆಗಳ ಬಗೆಗೂ ಕೂಡ ಮಾತುಕತೆ ನಡೀತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.